ಎಲ್ಲರೂ ಆಸೀನರಾಗಬೇಕಾಗಿ ವಿನಂತಿ. ಕಾರ್ಯಕ್ರಮ ಆಯೋಜಕರಾದ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ BR ರವಿಚಂದ್ರೇಗೌಡ IPS, ಡಾಕ್ಟರ್ ರವಿಚಂದ್ರೇಗೌಡ IPS, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ASP ಬಂಟ್ವಾಳ ಸಬ್ ಡಿವಿಷನ್ ಶ್ರೀ ಸೋನಾಮಲೆ ಋಷಿಕೇಶ್ ಭಗವಾನ್ IPS, ಅಸಿಸ್ಟೆಂಟ್ ಕಮಿಷನರ್ BR ಇಲಾಖೆಗೆ ಸೇರ್ಪಡೆಗೊಂಡು ಬಳಿಕ ಸಿವಿಲ್ ಪೊಲೀಸ್ ಆಗಿ 2014ರಲ್ಲಿ ಪುತ್ತೂರು ಠಾಣೆಯಲ್ಲಿ ವೃತ್ತಿ ಜೀವನ. ಗೌರವಾನ್ವಿತ ಮಾನ್ಯ ನ್ಯಾಯಾಧೀಶರು ಶ್ರೀ ಮಲ್ಲನಗೌಡ, ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ ವತಿಯಿಂದ ಶ್ರೀ ಗೋವಿಂದ ಜವಳಿ ವರದಿಗಾರರು, ಸಾರ್ವಜನಿಕ ಬಂಧುಗಳ ಪರವಾಗಿ ಡಾಕ್ಟರ್ ಶಿವಪ್ರಸಾದ್ ರೈ, ನಿವೃತ್ತ ಹೋಂಗಾರ್ಡ್ ಕಮಾಂಡೆಂಟ್, ದಕ್ಷಿಣ ಕನ್ನಡ ಜಿಲ್ಲೆ. ಸಾರ್ವಜನಿಕ ಬಂಧುಗಳ ಪರವಾಗಿ ನಿವೃತ್ತ ಹೋಂಗಾರ್ಡ್ ಕಮಾಂಡೆಂಟ್ ಡಾಕ್ಟರ್ ನಿದರ್ಶ್ ಹೆಗ್ಡೆ, ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ರಾಮಕೃಷ್ಣ PX ಮುನ್ಸಿಪಲ್ ಪೊಲೀಸ್ ಸ್ಟೇಷನ್,
Senior Most PSI, Senior Most RSI Shri Fakirappa RSI CR Bangalore City, Senior Most CPC APC WPC Barwagi Shri Pramod Kumar, Present! Volley! Fight! Reload! Present! Volley! Fight! Reload! Dr. Ravindra Singh Gowda, IPS. ಅಧಿಕಾರಿ ಮತ್ತು ಎಲ್ಲ ವರ್ಗದ ಸಿಬ್ಬಂದಿಗಳ ನಾಮವಾಚನವನ್ನು ಮಾಡುವ ಗೌರವ ನನ್ನದಾಗಿದೆ. 1959 ಅಕ್ಟೋಬರ್ 21ರಂದು ಕೇಂದ್ರ ಮೀಸಲು ಪಡೆಯ ಪೊಲೀಸು ಉಪಾಧೀಕ್ಷಕರಾದ ಶ್ರೀ ಕರಣ್ ಸಿಂಗ್ ರವರ ನೇತೃತ್ವದಲ್ಲಿ ಭಾರತೀಯ ಪೊಲೀಸರು ಚೀನಾ ಗಡಿ ಪ್ರದೇಶದ 16,000 ಅಡಿ ಎತ್ತರದ ದುರ್ಗಮ ಪ್ರದೇಶವಾದ ಹಾಟ್ ಸ್ಪ್ರಿಂಗ್ಸ್ನಲ್ಲಿ ಗಸ್ತು ಕರ್ತವ್ಯದಲ್ಲಿದ್ದಾಗ ಅಧಿಕ ಸಂಖ್ಯೆಯಲ್ಲಿ ಸುಸಜ್ಜಿತ ಶಸ್ತ್ರಾಸ್ತ್ರಗಳೊಂದಿಗೆ ಚೀನಾದ ಸೈನಿಕರು ಅತಿಕ್ರಮಣ ನಡೆಸುತ್ತಾರೆ. ಈ ಅತಿಕ್ರಮಣವನ್ನು ಅತ್ಯಂತ ಯಶಸ್ವಿಯಾಗಿ ಭಾರತೀಯ ಪೊಲೀಸರು ತಡೆಗಟ್ಟುವಲ್ಲಿ ಸಫಲರಾಗುತ್ತಾರೆ. ತಮ್ಮಲ್ಲಿ ಸಾಕಷ್ಟು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇಲ್ಲದಿದ್ದರೂ ಸಹ ಚೀನಾ ದೇಶದ ಸೈನಿಕರೊಡನೆ ಕೊನೆಯ ಗುಂಡು ಹಾಗೂ ಉಸಿರಿರುವ ತನಕ ಹೋರಾಡಿ 10 ಮಂದಿ ಪ್ರಾಣ ಕಳೆದುಕೊಂಡು 9 ಮಂದಿ ಸೆರೆ ಹಿಡಿಯಲ್ಪಡುತ್ತಾರೆ. ಈ ಧೀರ ಪೊಲೀಸರ ಸ್ಮರಣಾರ್ಥ ಲಡಾಖ್ನ ಅಕ್ಷಾಯಿ ಚೈನಾ ಪ್ರದೇಶದಲ್ಲಿರುವ ಹಾಟ್ ಸ್ಪ್ರಿಂಗ್ಸ್ನಲ್ಲಿ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಅಂದಿನಿಂದ ಪ್ರತಿ ವರ್ಷವೂ ಅಕ್ಟೋಬರ್ 21ನೇ ದಿನವನ್ನು ಅವರ ಸ್ಮರಣಾರ್ಥ, ಅವರ ತ್ಯಾಗಕ್ಕೆ ಗೌರವ ನೀಡುವ ಸಲುವಾಗಿ ಇಡೀ ದೇಶದಾದ್ಯಂತ ಪೊಲೀಸ್ ಹುತಾತ್ಮರ ದಿನವೆಂದು ಆಚರಿಸಲಾಗುತ್ತಿದೆ. ತಮ್ಮ ಕರ್ತವ್ಯ ನಿರ್ವಹಣೆ ಸಮಯ ಪ್ರಾಣ ಕಳೆದುಕೊಂಡ ಪೊಲೀಸರ ಸಂಸ್ಮರಣೆ ಮಾಡುತ್ತಾ ನಾವು ಇಂದು ಆ ದಿನವನ್ನು ಆಚರಿಸುತ್ತಿದ್ದೇವೆ. ಇತ್ತೀಚಿನ ವರ್ಷಗಳಲ್ಲಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಅನೇಕ ಅಪಾಯಕಾರಿ ಸಂದರ್ಭಗಳಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅಂದು ಆ 10 ಮಂದಿ ಪೊಲೀಸರು ತೋರಿಸಿದ ಕರ್ತವ್ಯ ನಿಷ್ಠೆ ಇಂದಿಗೂ ಸಹ ನಮಗೆಲ್ಲರಿಗೂ ಸ್ಫೂರ್ತಿದಾಯಕ ಮತ್ತು ನಮ್ಮ ಕರ್ತವ್ಯ ನಿಷ್ಠೆಗೆ ಒಂದು ಬುನಾದಿಯನ್ನು ನಿರ್ಮಿಸಿದೆ. 1961-62 ಸಾಲಿನಲ್ಲಿ 68 ಜನ ಪೊಲೀಸ್ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಪ್ರಾಣಾರ್ಪಣೆ ಮಾಡಿದ್ದರು. ನಂತರದ ವರ್ಷಗಳಲ್ಲಿ ಆ ಸಂಖ್ಯೆ ಹೆಚ್ಚಾಗುತ್ತಾ ಬಂದಿದೆ. ಕಳೆದ ವರ್ಷ 414 ಮಂದಿ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಭಾರತದ ದೇಶಾದ್ಯಂತ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ. ಕಳೆದ 1 ವರ್ಷದಲ್ಲಿ ಕರ್ತವ್ಯ ನಿರತರಾಗಿದ್ದಾಗ ಪ್ರಾಣಾರ್ಪಣೆ ಮಾಡಿದ ಪೊಲೀಸ್ ಅಧಿಕಾರಿಗಳ ಹೆಸರುಗಳನ್ನು ಗೌರವ ಸೂಚ್ಯಾರ್ಥವಾಗಿ ಮತ್ತು ಸಂತಾಪದಿಂದ ತಮ್ಮ ಮುಂದಿಡಲು ಬಯಸುತ್ತೇನೆ. ಆಂಧ್ರ ಪ್ರದೇಶ ಹೆಡ್ ಕಾನ್ಸ್ಟೇಬಲ್ ಟಿ ಸತ್ಯನಾರಾಯಣ, CH ಸೋಮರಾಜು, PC ಶ್ರೀ ನಾಗೇಶ್ವರ ರಾವ್, MD ಅನೀಫ್, G ರಾಜಗೋಪಾಲ್, G ರಾಜೇಶ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕಾನ್ಸ್ಟೇಬಲ್ ಶ್ರೀ ಶ್ಯಾಮಸುಂದರ್ ಸಿಂಗ್. ಅಸ್ಸಾಂ ಸಬ್ ಇನ್ಸ್ಪೆಕ್ಟರ್ ಶ್ರೀ ಭಾಸ್ಕರ್ ಕಲಿತಾ, ಕಾನ್ಸ್ಟೇಬಲ್ ಶ್ರೀ ಅನಿಲ್ CH ದಾಸ್. ಬಿಹಾರ್ ಸಬ್ ಇನ್ಸ್ಪೆಕ್ಟರ್ ಶ್ರೀ ರಾಮ್ ಲಖನ್ ಪ್ರಸಾದ್. ಹವಲ್ದಾರ್ಗಳಾದ ಶ್ರೀಯುತ ವಿಜಯ್ ಚೌಧರಿ, ನಸೀಮುದ್ದೀನ್ ಖಾನ್, ರಾಮ್ ಇಕ್ಬಾಲ್ ರವಿದಾಸ್, ಅನಿಲ್ ಕುಮಾರ್. ಕಾನ್ಸ್ಟೇಬಲ್ಗಳಾದ ಶ್ರೀಯುತ ಫರ್ಮಾನ್ ಅನ್ಸಾರಿ, ಮುನ್ನಾ ಚೌಧರಿ, ಆಕಾಶ್ ಕುಮಾರ್, ವಿಶ್ವಮೋಹನ್ ಶರ್ಮಾ, ದಿನೇಶ್ ಕುಮಾರ್ ಸಿನ್ಹಾ. ಛತ್ತೀಸ್ಗಢ
ಸಬ್ ಇನ್ಸ್ಪೆಕ್ಟರ್ಗಳಾದ ಶ್ರೀಯುತ ಮೂರ್ಚಂದ್ ಕುನ್ವಾರ್, ವಿನೋದ್ ಸಿಂಗ್ ಕೌಶಿಕ್. ಹೆಡ್ ಕಾನ್ಸ್ಟೇಬಲ್ಗಳಾದ ಶ್ರೀ ರಾಮ್ಕುಮಾರ್ ಯಾದವ್, ಶ್ರೀ ವಿಕ್ರಮ್ ಯಾದವ್. ಕಾನ್ಸ್ಟೇಬಲ್ಗಳಾದ ಶ್ರೀಯುತರು ಪೂನೆಂ ಪಂಕು, ಮೋಹಿತ್ ಪಟೇಲ್, ಸಂತೋಷ್ ಯಾದವ್, ದೇವನಾಥ್ ಪೂಜಾರಿ, ರಾಯ್ ಸಿಂಗ್ ಮರ್ಕಾಮ್, ಲಖಾನ್ ಗಟ್ಪಲ್ಲಿ, ಯತ್ತಿ ಆನಂದರಾವ್, ಲೇಖಾ ರಾಮ್ ಬೆಗಾಲ್, ಭೋಜ್ ಸಿಂಗ್ ತಂಡಿಲಿಯಾ, ಜ್ಞಾನೇಶ್ವರ ಸಿಂಗ್, ಟಿಕೇಶ್ವರ ಕುಮಾರ್ ಧ್ರುವ, ರಾಜೇಶ್ ಸಿಂಗ್, ರವಿನಾಥ್ ಪಟೇಲ್, ಅರುಣ್ ರಾಜ್ ಬಹಾರ್, ಲವನ್ ಸಿಂಗ್ ಗಾವ್ಡೆ. ಅಸಿಸ್ಟೆಂಟ್ ಕಾನ್ಸ್ಟೇಬಲ್ಗಳಾದ ಶ್ರೀಯುತ ರಾಜು ಲೇಖಂ, ಸೀತಾರಾಮ್ ವಕಾಡೆ, ಸೋಂದರ್ ಹೇಮ್ಲಾ, ಮಗ್ಡಮ್ ಹಂಡಾ, ಕಾರ್ತಿ ಮುಕೇಶ್, ಸಲಿಕ್ ರಾಮ್ ಸಿನ್ಹಾ. ದೆಹಲಿ ಸಬ್ ಇನ್ಸ್ಪೆಕ್ಟರಾದ ಖಜನ್ ಸಿಂಗ್. ಎಎಸ್ಐಗಳಾದ ಶ್ರೀಯುತ ಅಶೋಕ್ ಕುಮಾರ್, ಧರ್ಮಬೀರ್ ಸಿಂಗ್, ಗಣೇಶ್ ದಾಸ್ ಕದ್ದಂ, ಓಂಪಾಲ್, ಮಹಾಬೀರ್ ಸಿಂಗ್. ಹೆಡ್ ಕಾನ್ಸ್ಟೇಬಲ್ಗಳಾದ ಶ್ರೀ ರೋಹಿತ್ ನಾಯಕ್, ವಿನೋದ್ ಕುಮಾರ್. ಕಾನ್ಸ್ಟೇಬಲ್ಗಳಾದ ಶ್ರೀಯುತರಾದ ಯಶ್ವೀರ್ ಸಿಂಗ್, ಅಮರ್ ಪಾಲ್, ಬಿನೇಶ್ ಕುಮಾರ್, ಭೂಪ್ ಸಿಂಗ್, ವೀರೇಂದ್ರ ಸಿಂಗ್ ಮಲ್ಲಿಕ್. ಗುಜರಾತ್ ಎಎಸ್ಐ ಶ್ರೀ ಪ್ರವೀಣ್ ಲಾಲ್ ಚಂದ್ ಚೌಧರಿ. ಹರಿಯಾಣ ಇಎಸ್ಐ ನರೇಂದ್ರ ಸಿಂಗ್ ಮತ್ತು ಭಗೀರಥ್. ಜಮ್ಮು ಮತ್ತು ಕಾಶ್ಮೀರ ಇನ್ಸ್ಪೆಕ್ಟರ್ ಶ್ರೀ ಮೊಹಮ್ಮದ್ ಅಶ್ರಫ್ ದರ್. ಸಬ್ ಇನ್ಸ್ಪೆಕ್ಟರ್ ಶ್ರೀ ಇಮ್ರಾನ್ ಹುಸೇನ್ ತಕ್. ಎಎಸ್ಐ ಶ್ರೀ ಇರ್ಷಾದ್ ಅಹಮದ್. ಹೆಡ್ ಕಾನ್ಸ್ಟೇಬಲ್ಗಳಾದ ಕೃಷ್ಣನ್ ಕುಮಾರ್, ಹಬೀಬುಲ್ಲಾ ಲೋನೆ, ಮುಸ್ತಾಕ್ ಅಹಮದ್ ಅವಾನ್, ಆಶಿಕ್ ಹುಸೇನ್ ಜವಹರ್, ದೇಶಬಂಧು, ಮೊಹಮ್ಮದ್ ದಿಲ್ವಾರ್ ಮಿರ್, ಹಬೀಬುಲ್ಲಾ ಲೋನೆ. ಎಸ್ಜಿಸಿಟಿಗಳಾದ ಕುಲ್ತಾರ್ ಸಿಂಗ್, ಜಹೀರ್ ಅಬ್ಬಾಸ್ ಖಾನ್, ಮುಮ್ತಾಜ್ ಅಹಮದ್ ಖಾನ್, ಅಬ್ದುಲ್ ಹಮೀದ್ ಗುಜಾರ್, ಜಾವೇದ್ ಅಹಮದ್ ದರ್, ಮೊಹಮ್ಮದ್ ಶಮೀಮ್ ಥೋಕಾ, ಅಬ್ದುಲ್ ಸಲ್ಮಾನ್ ಖಾನ್, ಗುಲಾಮ್ ಹಸನ್ ವಾಗೆ, ದೀಪು ತುಷು, ಖುರ್ಷಿದ್ ಅಹಮದ್ ತಕ್, ಗುಲಾಮ್ ರಸೂದ್ ಲೋನೆ, ಫಯಾಜ್ ಅಹಮದ್, ರೋಹಿತ್ ಕುಮಾರ್, ಯುಧಿಷ್ಠರ್ ಸಿಂಗ್, ತನ್ವೀರ್ ಅಬ್ಬಾಸ್, ಮೊಹಮ್ಮದ್ ಅಲ್ತಾಫ್, ಫರ್ಮಾನ್ ಅಲಿ, ಮೊಹಮ್ಮದ್ ಫಾರೂಕ್. ಫಿರ್ಯಾಜ್ ಇಕ್ಬಾಲ್. ಕಾನ್ಸ್ಟೇಬಲ್ಗಳಾದ ಶ್ರೀಯುತ ಮುದಸಿರ್ ಅಹಮದ್ ಭಟ್, ಗುಲಾಮ್ ನಬಿ ಅಹಂಗಾರ್, ಪರ್ವೇಜ್ ಅಹಮದ್ ಮೀರ್, ಮೊಹಮ್ಮದ್ ಅಮೀನ್ ಶೇಖ್, ತನ್ವೀರ್ ಅಹಮದ್ ಮಲಿಕ್, ಬಾಬರ್ ಅಹಮದ್ ಖಾನ್, ಫಾರೂಕ್ ಅಹಮದ್ ಇಟು, ಇಮ್ತಿಯಾಜ್ ಅಹಮದ್ ಮೀರ್, ಸಲೀಂ ಅಹಮದ್ ಶಾ, ಮುಕ್ತಾರ್ ಅಹಮದ್, ಫಯಾಜ್ ಅಹಮದ್ ಶಾ, ಮೊಹಮ್ಮದ್ ಯಕೂಬ್ ಶಾ, ಜಾವಿದ್ ಅಹಮದ್ ಭಟ್, ಇಫ್ಶಾಕ್ ಅಹಮದ್ ಮೀರ್, ಮೊಹಮ್ಮದ್ ಇಕ್ಬಾಲ್ ಮೀರ್. ಫಾಲೋವರ್ಗಳಾದ ಶ್ರೀಯುತ ಸುರೇಶ್ ಕುಮಾರ್, ಮೊಹಮ್ಮದ್ ಲತೀಫ್. ಜಾರ್ಖಂಡ್ ಎಎಸ್ಐ ಶ್ರೀ ಬನು ಒರಾನ್. ಕಾನ್ಸ್ಟೇಬಲ್ಗಳಾದ ಶ್ರೀಯುತ ಕೃಷ್ಣ ಪ್ರಸಾದ್ ನೈಕೋನೆ, ಅಜಿತ್ ಒರಯ, ಪ್ರಮಾನಂದ್ ಚೌಧರಿ, ಕುಂದನ್ ಕುಮಾರ್ ಸಿಂಗ್, ದೇವ್ ಕುಮಾರ್ ಮಹ್ತೋ, ಅಜಯ್ ಕುಮಾರ್. ಕರ್ನಾಟಕ ಡಿವೈಎಸ್ಪಿ ಶ್ರೀ ಬಾಳೇಗೌಡ, ಪೊಲೀಸ್ ಇನ್ಸ್ಪೆಕ್ಟರ್ ಶಿವಸ್ವಾಮಿ, ಎಆರ್ಎಸ್ಐ ಶ್ರೀ ಪರಮೇಶ್ವರ್ ನಾಯಕ್. ಸಿಎಚ್ಸಿಗಳಾದ ಸೋಮಶೇಖರ್ ಕೆವಿ, ಪರಸಪ್ಪ ಕಸಪ್ಪ ಗಾವ್ರಿ, ಯಶವಂತ್ ಕುಮಾರ್, ವಿ ಅಪ್ಪಾಜಿ, ಸಿಪಿಸಿ ನಾಗರಾಜು ಏಟಿ, ಸಿಪಿಸಿ 334 ದಕ್ಷಿಣ ಕನ್ನಡ ಜಿಲ್ಲೆಯ ಹನುಮಂತ ಎಂ. ಸಿಪಿಸಿಗಳಾದ ಶ್ರೀಯುತ ಶ್ರೀ ಮಹಾಲಿಂಗಯ್ಯ, ಸುಭಾಷ್, ಮನನ್ಗೌಡ ಪಾಟೀಲ್, ಎಸ್ಎ ರವಿಶಂಕರ್, ಸಿದ್ದಪ್ಪ ಬೈರ್ವಾಡ್ಗಿ. ಡಬ್ಲ್ಯೂಪಿಸಿಗಳಾದ ಶ್ರೀಮತಿ ಮನಸ ಮೃದುಲಾ ಆಹರ್ಯ. ಕೇರಳ ಎಸ್ಸಿಪಿಒಗಳಾದ ಅಜೇಶ್ ಕೆವಿ, ಸಿಪಿಒಗಳಾದ ಶ್ರೀಯುತ ಪ್ರವೀಣ್ ಪಿ, ಸತೀಶ್ ಕುಮಾರ್, ಸಸಿ ಟಿಎಸ್, ಬಿಪಿನ್ ಕುಮಾರ್ ಎಂಎಸ್. ಡಬ್ಲ್ಯೂಸಿಪಿಒ ಶ್ರೀಮತಿ ಶ್ರೀಕಲಾ ಬಿ. ಮಧ್ಯಪ್ರದೇಶ್ ಎಎಸ್ಐ ಶ್ರೀ ದೇವಚಂದ್ ನಾಗ್ಲೆ, ಶ್ರೀಯುತರುಗಳಾದ ಅಮೃತ್ಲಾಲ್ ಬಿಲಾಲ. ಹೆಡ್ ಕಾನ್ಸ್ಟೇಬಲ್ಗಳಾದ ಶ್ರೀಯುತ ಇಂದರ್ಪಾಲ್ ಸಿಂಗ್ ಸೆನ್ಗಾರ್, ಅರವಿಂದ್ ಕುಮಾರ್ ಸೆನ್. ಕಾನ್ಸ್ಟೇಬಲ್ಗಳಾದ ಶ್ರೀಯುತ ರಾಜ್ ಬಹದ್ದೂರ್ ಯಾದವ್, ವಿಭಾ ದ್ವಿವೇದಿ, ಕಿಶೋರ್ ಶರ್ಮಾ, ಬಾಲ್ಮುಂಡ ಪ್ರಜಾಪತಿ. ಮಹಾರಾಷ್ಟ್ರ ಹೆಡ್ ಕಾನ್ಸ್ಟೇಬಲ್ಗಳಾದ ಶ್ರೀಯುತ ಸುನೀಲ್ ದತ್ತಾತ್ರೇಯ ಕದಂ, ಸುರೇಶ್ ದಯಾರಾಮ್ ಗಾವ್ಡೆ. ಕಾನ್ಸ್ಟೇಬಲ್ ಶ್ರೀ ಸತೀಶ್ ಶಾರದಾರಾವ್ ಮಾಡ್ವಿ. ಮಣಿಪುರ್ ಹವಲ್ದಾರ್ ಶ್ರೀ ಸಮೃದ್ಧಿ ಕೋನ್ಸಾನ್. ಆರ್ಎಫ್ಎನ್ಗಳಾದ ಡೊಮಿನಿಕ್ ರಾಂಗ್ಮಿ, ಖ್ಯಾಬೂಮ್ ಸಿಂಗ್. ಮೇಘಾಲಯ ಬಿಎನ್ಸಿ ಶ್ರೀ ಸಮೀನ್ ಹಸನ್. ಒಡಿಶಾ ಕಾನ್ಸ್ಟೇಬಲ್ ಶ್ರೀ ಸಂಜಯ್ ಮಾಝಿ. ರಾಜಸ್ಥಾನ್ ಸಬ್ ಇನ್ಸ್ಪೆಕ್ಟರ್ ಪೂರನ್ಮಲ್ ಮೀನಾ.
ಸಿಕ್ಕಿಂ ಕಾನ್ಸ್ಟೇಬಲ್ ಶ್ರೀ ರಿಂಗ್ಜಿಂಗ್ ಆಂಗು ಭುಟಿಯಾ. ತಮಿಳುನಾಡು ಇನ್ಸ್ಪೆಕ್ಟರ್ ಟಿ.ಎಸ್. ಪೆರಿಯ ಪಾಂಡ್ಯನ್. ಕಾನ್ಸ್ಟೇಬಲ್ ಶ್ರೀ ಎಸ್. ಜಗದೀಶ್ ದೊರೈ. ತೆಲಂಗಾಣ ಶ್ರೀ ಆರ್. ಲಖಪತಿ ಪಿಸಿ. ಜೆಸಿ ಶ್ರೀ ಬೋಪನಹಳ್ಳಿ ಸುಶೀಲ್. ತ್ರಿಪುರಾ ಕಾನ್ಸ್ಟೇಬಲ್ ಸಂತೋಷ್ ಸಹಾ. ಉತ್ತರ ಪ್ರದೇಶ್ ಸಬ್ ಇನ್ಸ್ಪೆಕ್ಟರ್ಗಳಾದ ಶ್ರೀಯುತ ಸತೀಶ್ ಕುಮಾರ್ ರಾಯ್, ಮಹಿಪಾಲ್ ಸಿಂಗ್, ಹರಿಪ್ರಕಾಶ್ ಶರ್ಮಾ, ಪ್ರದೀಪ್ ಕುಮಾರ್ ಶರ್ಮಾ, ಸತ್ವೀರ್ ಸಿಂಗ್. ಎಎಸ್ಐ ಶ್ರೀ ಅಶೋಕ್ ಕುಮಾರ್ ಭಾರತೀಯ. ಹೆಡ್ ಕಾನ್ಸ್ಟೇಬಲ್ಗಳಾದ ಶ್ರೀಯುತ ಜಗನ್ನಾಥ್ ಸಿಂಗ್, ಉದಯ್ ಚಂದ್ರ ಯಾದವ್, ರಾಮ್ ಕಿಶೋರ್, ರಾಮ್ ವೀರ್ ಛಾ ಸಿಂಗ್, ದೂದ್ನಾಥ್, ಸಂತೋಷ್ ಕುಮಾರ್ ಉಪಾಧ್ಯಾಯ. ದುರ್ಗೇಶ್ ಅರುಣ್ ಕುಮಾರ್ ಶರ್ಮಾ, ಪ್ರದೀಪ್ ಕುಮಾರ್ ಶರ್ಮಾ, ಕಮಲೇಶ್ ಚಂದ್ರ, ಬುಧಾ ಸಿಂಗ್, ಶ್ಯಾಮ್ ಸಿಂಗ್, ಅಶೋಕ್ ಕುಮಾರ್ ಪಾತಕ್, ಓಂ ಪ್ರಕಾಶ್, ಕಲ್ಯಾಣ್ ಸಿಂಗ್, ಧರ್ಮೇಂದ್ರ ಯಾದವ್, ಬ್ರಹ್ಮದೇವ್ ಶರ್ಮಾ, ಚುನಿಲಾ. LFM ಶ್ರೀ ಕಮಲ್ಕಾಂತ್ ತ್ರಿಪಾಠಿ. ಕಾನ್ಸ್ಟೇಬಲ್ಗಳಾದ ಶ್ರೀಯುತ ವೇದ್ ಪ್ರಕಾಶ್, ಜಮೀಲ್ ಅಹಮದ್, ಉಮಾಶಂಕರ್ ಜೈಸ್ವಾಲ್, ಚಂದ್ರಭೂಷಣ್ ಚೌಹಾನ್, ನಾಗೇಂದ್ರ ಸಿಂಗ್, ರಾಮ್ ಅಚಲ್, ರಾಮ್ ಭಜನ್, ಯೋಗೇಶ್ ಕುಮಾರ್, ರಾಘವೇಂದ್ರ ಸಿಂಗ್, ಬ್ರಜೇಶ್ ಮಿಶ್ರಾ, ದೀಪಕ್ ಕುಮಾರ್, ಪ್ರದೀಪ್ ಕುಮಾರ್, ರಾಹುಲ್ ಖೋಕರ್, ಆಯುಷ್ ಕುಮಾರ್ ಭಟ್, ರಾಕೇಶ್ ಕುಮಾರ್ ಸಿಂಗ್, ರಾಜೀವ್ ಕುಮಾರ್, ಮಂಜೂರ್ ಫರೂಖಿ, ಭಾನು ಪ್ರತಾಪ್ ಸಿಂಗ್, ಗೌರವ್ ತೋಮಾರ್, ಸುಖರಾಮ್ ಯಾದವ್, ಹಸ್ಮತ್ ಅಲಿ, ದೀಪಕ್ ಕುಮಾರ್, ಹಿಮಾಂಶು ಕುಮಾರ್, ಅಂಕಿತ್ ತೋಮಾರ್, ಗೌರವ್ ಕುಮಾರ್, ಅಮಿತ್ ಧಾಮಾ, ದೇವೇಂದ್ರ ಸಿಂಗ್, ಶಿವ್ ಬಹದ್ದೂರ್ ಸಿಂಗ್, ಶಿವರಾಜ್ ಸಿಂಗ್, ನೀರಜ್ ಕುಮಾರ್, ಜಗದೀಶ್ ಸಿಂಗ್, ರಾಮ್ ಕುಮಾರ್ ಸಿಂಗ್, ಮುರಾಯಾ ಸಿಂಗ್, ನರೇಂದ್ರ ಕುಮಾರ್, ವಿಜೇಂದ್ರ ಸಿಂಗ್, ಸುಭಾಷ್ ಚಂದ್ರ, ಜಿತೇಂದ್ರ ಕುಮಾರ್, ದೀಪಕ್ ಕುಮಾರ್, ರೌದಾಸ್ ಸಿಂಗ್, ವಿಪಿನ್ ಕುಮಾರ್, ಶತ್ರುಘ್ನ ಕುಮಾರ್ ತ್ರಿಪಾಠಿ, ಶಿವಕುಮಾರ್ ಮಿಶ್ರಾ. ಉತ್ತರಾಖಂಡ ಕಾನ್ಸ್ಟೇಬಲ್ಗಳಾದ ಶ್ರೀಯುತ ರಮೇಶ್ ಲಾಲ್, ಸುಭಾಷ್ ಕುಮಾರ್. ಪಶ್ಚಿಮ ಬಂಗಾಳ ಸಬ್ ಇನ್ಸ್ಪೆಕ್ಟರ್ಗಳಾದ ಶ್ರೀಯುತ ಅಮಿತಾವ್ ಮಲ್ಲಿಕ್, ಅರುಣ್ ಕುಮಾರ್ ಛೆಲ್. ಸಬ್ ಇನ್ಸ್ಪೆಕ್ಟರ್ UB ರಾಮದಾಸ್ ಕುಮಾರ್, MD ಮಸೂದ್, ಅನುಪಮ್ ತಲ್ಪಾತ್ರ. ASIಗಳಾದ ಮಹೇಶ್ ಚಂದ್ರ ಬರ್ಮನ್, ಧನಪತಿ ಸಹಾ, ಸುಖೇಂದು ಸರ್ಕಾರ್, ಹರಿಪಾಡ್ ರಾಯ್. ಕಾನ್ಸ್ಟೇಬಲ್ಗಳಾದ ಸಂಜಯ್ ಸಹಾ, ಮಣಿಕ್ ಚಂದ್ರ ದಾಸ್, ಜಯದೇವ್ ಮಂಡಲ್, ರಾಮನಾಥ್ ಮಹತ್, ಅಶೀಮ್ ಪ್ರಮಾಣಿಕ್, ಮೀರ್ ಧಲಿಮ್, ನಿರಂಜನ್ ಬಿಸ್ವಾಸ್, ಸೌಮನ್ ಆಚಾರ್ಯ. ಜೂನಿಯರ್ ಕಾನ್ಸ್ಟೇಬಲ್ ಶ್ರೀ ಬಪ್ಪ ಮಂಡಲ್. ಅಸ್ಸಾಂ ರೈಫಲ್ಸ್ G. ಫತೇಹ್ ಸಿಂಗ್ ನೇಗಿ, ಇಂದರ್ ಸಿಂಗ್, ಸೋಹನ್ ಲಾಲ್, ಜಯಪ್ರಕಾಶ್ ಉರಾನ್, ರವೀಂದ್ರನಾಥ್ ಮೋಡಕ್, ಅಲೋಮ್ ಹುಸೇನ್, ಸಚಿನ್ ಕುಮಾರ್, ನಿಂಗ್ತೋಜಮ್, ಸುಭಾಷ್ ಚಂದ್ರ ಸಿಂಗ್. ಜಿತೇಂದ್ರ ಸಿಂಗ್ ಅಸಿಸ್ಟೆಂಟ್ ಕಮಾಂಡೆಂಟ್ಗಳಾದ ಶ್ರೀ ಗಜೇಂದ್ರ ಸಿಂಗ್. 2IC ಶ್ರೀ ದೀಪಕ್ ಕುಮಾರ್ ಮಂಡಲ್. ಸಬ್ ಇನ್ಸ್ಪೆಕ್ಟರ್ ಶ್ರೀ ರಜನೀಶ್ ಕುಮಾರ್. ASIಗಳಾದ ಶ್ರೀ ಕನ್ವಲ್ಜಿತ್ ಸಿಂಗ್, ಬ್ರಜ್ ಕಿಶೋರ್ ಯಾದವ್, ಕಮಲ್ಜಿತ್ ಸಿಂಗ್ ಯಾದವ್, ಸುರೇಶ್ ಚಂದ್, ಸತ್ಯನಾರಾಯಣ್ ಯಾದವ್, ರಾಮ್ ನಿವಾಸ್, ಚಮನ್ ಲಾಲ್, ಮಾನ್ ಸಿಂಗ್, ಸುನೀಲ್ ಕುಮಾರ್ TK. ಹೆಡ್ ಕಾನ್ಸ್ಟೇಬಲ್ಗಳಾದ ಶ್ರೀಯುತ ಚಂದರ್ ಬನ್, ರಾಜ್ಪಾಡ ಹಜರಾ, A. ಸುರೇಶ್, ಜಗ್ಪಾಲ್ ಸಿಂಗ್, ರಾಜ್ಬೀರ್ ಸಿಂಗ್. ಕಾನ್ಸ್ಟೇಬಲ್ಗಳಾದ ಶ್ರೀಯುತ ಸಂತೋಷ್ ಲಕ್ಷ್ಮಣ್ ಗೌರವ್, ವಿಜಯಾನಂದ ನಾಯಕ್, ಬಲ್ಜಿಂದರ್ ಸಿಂಗ್, ದಿವಾನ್ ನಾಥ್, ರಮೇಶ್ ನರಗೊಂಡ, ಪ್ರಮೋದ್ ಕುಮಾರ್ ಆಜಾದ್, ಸೌರವ್ ಬೋಸ್, ಬ್ರಿಜೇಂದರ್ ಬಹದ್ದೂರ್ ಸಿಂಗ್, ಪುಷ್ಕರ್ ಸಿಂಗ್, ತಪನ್ ಮೊಂಡಲ್, ಮನೋಜ್ ಜಿ, ಸುನೀಲ್ ಕುಮಾರ್ ಮುರ್ಮು, ಸಂಜಯ್ ತಿರ್ಕಿ, ನಿಂಗ್ ಮೋ ಬಾಮ್, ನಿಂಗ್ ತೋಬಾ, ದೇವೇಂದ್ರ ಸಿಂಗ್, ಭವಾನಿ ಶಂಕರ್, ಹನ್ಸ್ ರಾಜ್ ಗುಜಾರ್, ವಿಜಯ್ ಕುಮಾರ್ ಪಾಂಡೆ, ಸೀತಾರಾಮ್ ಉಪಾಧ್ಯಾಯ, ಅಮರೀಶ್ ಕುಮಾರ್, ಮುಕ್ತಾಯ್ ಸಿಂಗ್, ಲೋಕೇಂದ್ರ ಸಿಂಗ್, ಹುಕುಮ್ ರಾಮ್ ಸೆನ್ವಾರ್, ಮಹೇಶ್ ಕುಮಾರ್. ಎಲ್ಲ ಹೆಸರುಗಳ ಅವರನ್ನು ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದೇ ದೇವರಲ್ಲಿ ಪ್ರಾರ್ಥಿಸಿ ಇವತ್ತಿನ ಈ ಕಾರ್ಯಕ್ರಮದ ನಮನ ನುಡಿಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸಮಾಜದ ಏಳಿಗೆಗಾಗಿ ಸಮಾಜ ಯಾವುದೇ ಥರದ ತೊಂದರೆಗೆ ಈಡಾಗಲಾರದೆ ಇವತ್ತಿನ ದಿವಸ
ಅಥವಾ ನಿನ್ನೆ ರಾತ್ರಿ ನಾವು ಮನೆಯಲ್ಲಿ ನಾವು ಸುಖವಾಗಿ ನಿದ್ದೆ ಮಾಡಿದ್ದೇವೆ ಅಂತಂದರೆ ಅದಕ್ಕೆ ನಮ್ಮ ಜವಾಬ್ದಾರಿಯುತ ಪೊಲೀಸ್ ಒಂದು ಶ್ರಮ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಹಾಗಂದರೆ ಸಮಾಜ ಅಷ್ಟೊಂದು ಕೆಟ್ಟು ಹೋಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸಮಾಜದಲ್ಲಿ ಎಲ್ಲ ಥರದ ಜನಗಳು ಇರ್ತಾರೆ. ಆದರೆ ಪೊಲೀಸ್ ವಿಂಗ್ ಅಂತ ಏನು ಒಂದು ಇದೆ, ಅದು ಇರದೇ ಹೋದಿದ್ದರೆ ಏನೆಲ್ಲ ಅನಾಹುತಗಳು ಆಗ್ತಾಯಿದ್ವು. ಹಾಗಾಗಿ ಇಂಥ ಹುತಾತ್ಮರಿಗೆ ಸ್ಮರಣೆ ಮಾಡಿ ಅವರಿಂದ ನಾವು ಅವರು ಯಾವಾಗೋಸ್ಕರ ಅವರು ತಮ್ಮ ಪ್ರಾಣವನ್ನು ತೆತ್ತಿದ್ರು, ಯಾವ ಮೌಲ್ಯಗಳು ಅವರನ್ನು ಆ ದಿಶೆಯಲ್ಲಿ ಕರೆದುಕೊಂಡು ಹೋದ ಅಂದರೆ ಎತ್ತಿ ಹಿಡಿದು ಅನ್ನೋದು ವಿಶೇಷ ಆಗ್ತದೆ. ಆ ಮೌಲ್ಯಗಳನ್ನು ನಾವು ಕೂಡ ಅನುಸರಿಸೋದು ಅಷ್ಟೇ ಪ್ರಾಮುಖ್ಯವಾಗ್ತದೆ. ಮೊನ್ನೆ ತಾನೇ ನಾನು ಪೇಪರ್ನಲ್ಲಿ ನೋಡಿದೆ, ಗುಲ್ಬರ್ಗಾದಲ್ಲಿ ರೌಡಿ ಶೀಟರ್ಸ್ ಇಬ್ಬರು ಮೂರು ಜನ ಒಬ್ಬರನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಆ ಪೊಲೀಸರವರಿಗೆ ಹಿಡ್ಲಿಕ್ಕೆ ಹೋದಾಗ ಅವ್ರಿಗೆ ಯಾವ ಥರದ ಅಷ್ಟೊಂದು ವೆಪನ್ಗಳಿರಲಿಲ್ಲ. ಆದರೆ ಆ ರೌಡಿ ಶೀಟರ್ಸ್ ಕಡೆ ಒಳ್ಳೆಯ ವೆಪನ್ಗಳಿದ್ದು ಇವರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಂಥ ವಿಷಮ ಪರಿಸ್ಥಿತಿಯಲ್ಲಿ ಕೂಡ ಪೊಲೀಸರು ಅವರ ರೌಡಿಗಳಿಗೆ ಹಿಡಿಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ಅವರನ್ನು ಹಿಡಿದಿದ್ದಾರೆ. ಜನಸಾಮಾನ್ಯರಿಗೆ ಏನಿಸ್ತದೆ, ಪೊಲೀಸರಲ್ಲಿ ಇಷ್ಟೊಂದು ಆರ್ಮ್ಸ್ ಎಲ್ಲ ಇರ್ತವೆ, ಯಾಕೆ ಇವರು ತಮ್ಮ ಪ್ರಾಣ ವ್ಯಯ ಮಾಡ್ಕೊಳ್ತಾರೆ, ಅವರಿಗೆ ಹೊಡೆದು ಮುಗಿಸ್ಬೋದು ಅಂಥೇಳಿ. ಆದರೆ ಜನಸಾಮಾನ್ಯರಿಗೆ ಕೆಲವೊಂದು ವಿಷಯಗಳು ಗೊತ್ತಿರೋದಿಲ್ಲ. ಎಷ್ಟರ ಮಟ್ಟಿಗೆ ನಾವು ನಮ್ಮ ಆಯುಧಗಳನ್ನು ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸಬೇಕು, ಯಾವ ರೀತಿಯಿಂದ ಉಪಯೋಗಿಸ್ಬೇಕು, ಯಾವ ಕಾರಣಕ್ಕಾಗಿ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಶೇಷ ಅವರಿಗೆ ಆದಂಥ ಒಂದು ಕಟ್ಟುಪಾಡುಗಳಿರ್ತವೆ. ಅದನ್ನು ಮೀರಿ ಅವರಿಗೆ ಆಯುಧಗಳನ್ನು ಉಪಯೋಗಿಸಿ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅವರ ತಮ್ಮ ಜೀವನೇ ಪ್ರಾಣ ಕೊಡ್ತಾರೆ ಹೊರತಾಗಿ ಬೇರೆಯವರ ಮೇಲೆ ಆ ಆರ್ಮ್ಸನ್ನು ದುರುಪಯೋಗ ಮಾಡೋದಿಲ್ಲ. ಈ ವಿಶೇಷತೆಯನ್ನು ಇವತ್ತಿನ ದಿವಸ ನಾವೆಲ್ಲರಿಗೂ, ಸಮಾಜದ ಎಲ್ಲರಿಗೂ ತಿಳಿ ಹೇಳಬೇಕಾಗಿದೆ. ಅಂದರೆ ಮಾತ್ರ ಪೊಲೀಸರಿಂದ ನಮಗೆ ಒಳ್ಳೆಯದಾಗ್ತಾ ಇದೆಯೋ ಅಥವಾ ಕೆಟ್ಟದಾಗ್ತಾನೋ ಒಂದು ತಿಳುವಳಿಕೆ ಸಮಾಜದಲ್ಲಿ ಗೊತ್ತಾಗ್ತದೆ. ಅದೇ ತಿಳಿದೇ ಇರೋದರಿಂದ ಸುಮಾರು ಸಲ ನಾವು ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತೀವಿ, ಪೇಪರ್ನಲ್ಲಿ ನೋಡ್ತೀವಿ, ಯಾವಾಗಲೂ ಪೊಲೀಸರನ್ನು ತೆಗೊಳ್ಳೋದು ಒಂದು ಸಾಮಾನ್ಯ ಆಗಿದೆ. ಆದರೆ ಯಾರೂ ಅವರು ಹತ್ತಿರ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಥರ ಇದೆ, ಯಾವ ಥರ ಅದು ನಡೀತಿದೆ, ಅದರ ನಡವಳಿಕೆ ಯಾವ ಥರ ಇದೆ ಅಂತ ಅನ್ನೋದು ಸೂಕ್ಷ್ಮವಾಗಿ ಬಹುಶಃ ಆ ಜನಗಳಿಗೆ ಗೊತ್ತಿಲ್ಲದೆ ಇರ್ಬೋದು. ಅದಕ್ಕೆ ಈಗ ಇಂಥ ಅವಶ್ಯಕತೆ ಒದಗಿ ಬಂದಿದೆ. ಅದನ್ನು ನಾವು ಇಂಥ ಒಂದು ಪೊಲೀಸ್ ಹುತಾತ್ಮ ದಿನಾಚರಣೆ ಮಾಡುವಾಗ ಎಲ್ಲ ಸಮಾಜದ ಬಾಂಧವರನ್ನು ಕೂಡಿಸಿ ಅವರಿಗೆ ತಿಳಿ ಹೇಳಿದರೆ ಬಹುಶಃ ನಿಮ್ಮ ಕರ್ತವ್ಯ, ಈ ಪೊಲೀಸ್ ಕರ್ತವ್ಯದಲ್ಲಿ ಎಷ್ಟೊಂದು ಕಷ್ಟಗಳಿವೆ, ಯಾವ ಥರದ ಒಂದು ಟೆನ್ಷನ್ನಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ, ಎಷ್ಟೊಂದು ಅವರಿಗೆ ಡ್ಯೂಟಿ ಅವರ್ಸ್ ಅಂತೇ ಇಲ್ಲ, 24 ಅವರ್ಸ್ ಅವ್ರು ಯಾವಾಗಲೂ ಅವರು ಡ್ಯೂಟಿ ಮೇಲೆ ಇರಲೇಬೇಕಾಗ್ತದೆ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಅವರು ನಮ್ಮ ರಕ್ಷಣೆಗೋಸ್ಕರ ಇದ್ದಾರೆ ಅಂತಂದರೆ ನಾವು ನಿಜವಾಗಿಯೂ ಅವರಿಗೂ ತುಂಬ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸೋದು ಅವಶ್ಯಕತೆ. ಮತ್ತು ಇವತ್ತಿನ ದಿವಸ ಈ ಹುತಾತ್ಮರ ದಿನಾಚರಣೆಗೆ ನನಗೆ ಗೆಸ್ಟ್ ಅಂತ ಕರೆದು ನನಗೂ ಕೂಡ ಹುತಾತ್ಮರ ಚಿಂತನೆಗೆ ಮತ್ತು ಹುತಾತ್ಮರಿಗೆ ಪ್ರಣಾಮ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿಯ ಎಲ್ಲ ಸಂಘಟಕರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನೀವು ಈ ಹುತಾತ್ಮರೆಯನ್ನು ಆಗಿ ಹೋಗಿದ್ದಾರೆ, ಅವರ ಜೀವನದಲ್ಲಿ ಆದಂಥ ಸಂಗತಿಗಳನ್ನು ನೀವು ಕೂಡ ನೆನೆದುಕೊಂಡು ಒಂದು ಡಿಸಿಪ್ಲಿನನ್ನು ಮತ್ತೆ ರೀಇನ್ಫೋರ್ಸ್ ಮಾಡುವಂಥ ಆಗಲಿ
ಅಂಥೇಳಿ ಆಶಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿದು ಥ್ಯಾಂಕ್ ಯು. Present arms. ಈಗ ಖ್ಯಾತರಾದ ಪೂಜ್ಯ ಡಬ್ಲ್ಯೂ.ಡಿ. ಮಾರ್ಕ್ ರವರು ರಚಿಸಿರುವ 106 ವರ್ಷಗಳ ಚಿರನೂತನ ಚರಮಾಂಜಲಿ ಅಬೈಡ್ ವಿತ್ ಮೀ ಸುಶ್ರಾವ್ಯ ಸಂಗೀತದೊಂದಿಗೆ ಪರಮ ಪೂಜ್ಯ ಭಗವಂತನಲ್ಲಿ ಅಗಲಿದ ಆತ್ಮಗಳಿಗೆ ಚಿರಶಾಂತಿ. Congratulations, parade is over, sir. I see congratulations to Bhatta sir. Congratulations, parade, sir. ಕಾರ್ಯಕ್ರಮಕ್ಕೆ ಅಂತಿಮ ಸ್ಪರ್ಶ 7th ಬೆಟಾಲಿಯನ್ KSRP ಮತ್ತು DRCRನ ಸುಶ್ರಾವ್ಯ ವಾದ್ಯ ಸಂಗೀತದೊಂದಿಗೆ